ನಮಸ್ಕಾರ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಾ? ನೀವಂತೂ ಸೂಪರ್ ಆಗಿರ್ತೀರಾ. ನಾನು ಕೂಡ ಸೂಪರ್ ಆಗಿದ್ದೀನಿ. ಸೊ ನಾನು ನಿಮ್ಮ ಪ್ರೀತಿಯ ಕುಸುಮ. ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಇವತ್ತಿನ ದಿನ ನಾನು ನಿಮಗೆ ಕುಂಭಕರ್ಣನ ಬಗ್ಗೆ ತಿಳಿಸ್ಕೊಡ್ಬೇಕು ಅಂತ ಬಂದಿದ್ದೀನಿ. ಯಾರಿಗೆ ತಾನೇ ಗೊತ್ತಿರೋದಿಲ್ಲ, ಬೆಳಗ್ಗೆ ಆದ್ರೆ ಸಾಕು ಕುಂಭಕರ್ಣನ ಹಾಗೆ ನಿದ್ದೆ ಮಾಡ್ತೀಯಾ, ಕುಂಭಕರ್ಣನ ಹಾಗೆ ತಿಂತೀಯಾ ಅಂತ ಅಂದ್ಬಿಟ್ಟು ಹೇಳ್ತಾನೆ ಇರ್ತಾರೆ. ದಿನ ಬೆಳಗ್ಗೆ ಆದ್ರೆ ಕುಂಭಕರ್ಣನ ನೆನೆಸ್ಕೊಳ್ದೇ ಇರೋ ದಿನನೇ ಇರೋದಿಲ್ಲ. ಹಾಗಾಗಿ ಕುಂಭಕರ್ಣ ಯಾಕೆ ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದ, ಕುಂಭಕರ್ಣ ಅಷ್ಟೊಂದು ನಿದ್ದೆ ಮಾಡೋದಕ್ಕೆ ಕಾರಣ ಆದ್ರೂ ಏನು, ಅವನು ಇಂದ್ರನನ್ನೇ ಯಾಕೆ ಅಟ್ಟಾಡಿಸ್ಕೊಂಡು ಹೊಡೆದ, ಅವನನ್ನ ಕುಂಭಕರ್ಣನನ್ನ ಎಬ್ಬಿಸೋದಕ್ಕೆ ಮಾಡ್ತಾ ಇದ್ದಂತಹ ಹರಸಾಹಸ ಆದ್ರೂ ಏನು, ಅಷ್ಟು ದೊಡ್ಡದಾದ ದೇಹವನ್ನ ಹೊಂದಿದ್ದಂತಹ ಕುಂಭಕರ್ಣನನ್ನ ಸಾಯಿಸಿದ್ದಾದ್ರೂ ಯಾರು, ಸಂಹಾರ ಮಾಡಿದ್ದಾದ್ರೂ ಯಾರು ಗೊತ್ತಾ? ಕುಂಭಕರ್ಣ ಅಂದ್ರೆ ರಾಮಾಯಣದಲ್ಲಿ ಬರುವಂತಹ ಒಂದು ರಾಕ್ಷಸ ಪಾತ್ರ. ಕುಂಭಕರ್ಣ ವಿಷವ ಮತ್ತೆ ಕೈಕಶಿಯ ದಂಪತಿಗಳಿಗೆ ಹುಟ್ಟುತ್ತಾನೆ. ಅವನು ಹುಟ್ಟಿದಾಗಿನಿಂದ ಹಸುವನ್ನು ನೀಗಿಸೋದಕ್ಕೆ ಅವನು ಕಣ್ಣಿಗೆ ಕಾಣಿಸುವಂತಹ ಪ್ರಾಣಿ ಪಕ್ಷಿ ಮನುಷ್ಯರನ್ನೆಲ್ಲ ತಿಂದು ಹಸಿವನ್ನ ನೀಗಿಸ್ಕೊಳ್ತಾ ಇದ್ದಂತೆ. ಹಾಗಾಗಿ ಜನರೆಲ್ಲ ಹೋಗಿ ಇಂದ್ರನ ಮೊರೆ ಹೋಗ್ತಾರೆ. ಏನಪ್ಪಾ ಅಂದ್ರೆ ನಮ್ಮನ್ನ ಕಾಪಾಡಿ, ಈ ರಾಕ್ಷಸನಿಂದ ನಮ್ಮನ್ನ ಕಾಪಾಡಿ ಅಂತ ಅಂದ್ಬಿಟ್ಟು. ಈ ಕುಂಭಕರ್ಣ ಯಾರಪ್ಪ ಅಂದ್ರೆ ರಾವಣಾಸುರ, ಅಂದ್ರೆ ಸೀತೆಯನ್ನ ಆರಿಸ್ಕೊಂಡು ಹೋಗಿರ್ತಾನಲ್ಲ ರಾವಣ, ಅವನ ತಮ್ಮ ಕೂಡ ಹೌದು. ಕುಂಭಕರ್ಣನಿಂದ ಕಾಪಾಡಿ ಅಂತ ಅಂದ್ಬಿಟ್ಟು ಎಲ್ಲರೂ ಕೂಡ ಇಂದ್ರನ ಮೊರೆ ಹೋಗ್ತಾರೆ. ಆಗ ಇಂದ್ರದೇವ ಕುಂಭಕರ್ಣನ ಮುಂದೆ ಪ್ರತ್ಯಕ್ಷವಾಗಿ ತನ್ನ ವಜ್ರಾಯುಧದಿಂದ ಕುಂಭಕರ್ಣನಿಗೆ ಹೊಡಿತಾನಂತೆ. ಆಗ ಕೋಪಗೊಂಡ ಕುಂಭಕರ್ಣ ಇಂದ್ರದೇವನ ವಾಹನವಾದಂತಹ ಐರಾವತದ ದಂತವನ್ನ ಮುರಿದು ಇಂದ್ರದೇವನನ್ನ ಅಟ್ಟಾಡಿಸ್ಕೊಂಡು ಹೊಡಿತಾನಂತೆ. ನೋಡಿದ್ರಲ್ಲ, ಈಗ ನಂಬೋದಕ್ಕಾದ್ರೂ ಆಗುತ್ತಾ? ದೇವರನ್ನ ನಾವು ಕೈ ಮುಗಿದು ಪ್ರಾರ್ಥಿಸ್ತೀವಿ, ಆದ್ರೆ ಆಗಿನ ಕಾಲದಲ್ಲಿ ಎಟ್ಟಾಡಿಸ್ಕೊಂಡು ಹೊಡಿತಾರೆ ಅಂತಂದ್ರೆ ಯಾರಿಗೆ ತಾನೇ ಸೋಜಿಗ ಆಗೋದಿಲ್ಲ, ನಂಬೋದಕ್ಕೆ ಅಸಾಧ್ಯ ಅನ್ಸುತ್ತೆ. ಇನ್ನು ಕುಂಭಕರ್ಣ ಏನಕ್ಕೆ ಅಷ್ಟೊಂದು ನಿದ್ದೆ ಮಾಡ್ತಾ ಇದ್ದ ಅಂತ ಅಂದ್ರೆ, ರಾವಣಾಸುರ ಮೊದಲೇ ಕೇಳಿದಿರಲ್ಲ, ರಾವಣ ಅಂದ್ರೆ ಯಾರು ಅಂತ ಅಂದ್ಬಿಟ್ಟು. ರಾವಣಾಸುರ ಶಿವನಿಂದ ಅಂದ್ರೆ ತಪಸ್ಸುಗಳನ್ನ ಮಾಡಿ ಶಿವನಿಂದ ಹಲವಾರು ವರಗಳನ್ನ ಪಡೆದಿರ್ತಾನಂತೆ. ಹಾಗೆಯೇ ರಾವಣಾಸುರನ ತಮ್ಮನಾದಂತಹ ಕುಂಭಕರ್ಣ ಕೂಡ ನಾನು ಕೂಡ ವರವನ್ನ ಪಡಿಬೇಕು ಅಂತ ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡಬೇಕಾದ್ರೆ ಇಂದ್ರದೇವನಿಗೆ ಅನ್ಸುತ್ತೆ, ಇವನು ಸಾಮಾನ್ಯ ಮನುಷ್ಯ ಆಗಿದ್ದಾಗಲೇ ಇವನನ್ನ ಸೋಲ್ಸೋದಕ್ಕೆ ಆಗೋದಿಲ್ಲ, ಹಾಗಾಗಿ ಇವನು ಅಕಸ್ಮಾತ್ ವರಗಳನ್ನ ಪಡೆದ್ಬಿಟ್ರೆ ಹೇಗೆ ಮುಂದೆ ಅಂತ ಅಂದ್ಬಿಟ್ಟು ಇಂದ್ರದೇವ ಬ್ರಹ್ಮನ ಮೊರೆ ಹೋಗ್ತಾನೆ, ಅವನಿಗೆ ವರಗಳನ್ನ ಕೊಡ್ಬೇಡಿ ಅಂತ ಅಂದ್ಬಿಟ್ಟು. ಬ್ರಹ್ಮದೇವ ಆಗ ಹೇಳ್ತಾರಂತೆ, ಇಲ್ಲ, ಅವನು ನನಗೋಸ್ಕರ ತಪಸ್ಸನ್ನ ಮಾಡಿದ್ದಾನೆ, ನಾನು ಅವನಿಗೆ ವರವನ್ನ ಕೊಡ್ಲೇಬೇಕು ಅಂತ ಅಂದ್ಬಿಟ್ಟು. ಆದ್ರೆ ಇಂದ್ರದೇವನಿಗೆ ಒಂದು ಮಾತನ್ನ ಹೇಳ್ತಾರಂತೆ, ಅವನು ವರ ಕೇಳಿದಾಗ ನಾನು ಕೊಡ್ತೀನಿ, ಆದ್ರೆ ಅವನು ಶಕ್ತಿಶಾಲಿಯಾದಂತಹ ವರ ಕೇಳದೆ ಇರೋ ಹಾಗೆ ನೀವು ನೋಡ್ಕೊಡಿ, ಆ ತರ ಮಾಡಿ ಅಂತ ಅಂದ್ಬಿಟ್ಟು ಬ್ರಹ್ಮದೇವ ಹೇಳ್ತಾರಂತೆ. ಕುಂಭಕರ್ಣನ ಮುಂದೆ ಬ್ರಹ್ಮದೇವ ಪ್ರತ್ಯಕ್ಷವಾಗಿ ಕೇಳ್ತಾರಂತೆ, ನಿಮ್ಗೇನು ವರ ಬೇಕು ಅಂತ ಅಂದ್ಬಿಟ್ಟು. ಅದೇ ಸಮಯದಲ್ಲಿ ಸರಸ್ವತಿ ದೇವಿಯು ಬಂದು ಕುಂಭಕರ್ಣನ ನಾಲಿಗೆ ಮೇಲೆ ಕೂತ್ಕೊಳ್ತಾಳೆ. ಅವನಿಗೆ ಕುಂಭಕರ್ಣನಿಗೆ ಮಾತಾಡೋದಕ್ಕೆ ಆಗೋದಿಲ್ಲ, ತೊದ್ಲುತ್ತಾ ಇರ್ತಾನೆ. ಕುಂಭಕರ್ಣನಿಗೆ ಇಂದ್ರನ ಆಸ್ಥಾನದಲ್ಲಿ ಇಂದ್ರಾಸನವನ್ನ ಪಡ್ಕೊಳ್ಬೇಕು ಅನ್ನೋ ಒಂದು ದುರಾಸೆ ಇರುತ್ತೆ. ಹಾಗಾಗಿ ಸರಸ್ವತಿ ದೇವಿ ನಾಲ್ಗೆ ಮೇಲೆ ಇರ್ತಾಳಲ್ಲ, ಆಗ ತೊದ್ಲುಕೊಂಡು ಇಂದ್ರಾಸನವನ್ನ ಅಂತ ಅಂದ್ಬಿಟ್ಟು ಕೇಳೋದಕ್ಕೆ ಹೋಗಿ ನಿದ್ರಾಸನವನ್ನ ಅಂತ ಅಂದ್ಬಿಟ್ಟು ಕೇಳ್ತಾನೆ. ಮತ್ತೆ ಇನ್ನೊಂದ್ಸಲ ಅವನು ನಿರ್ದೇಯತ್ವವನ್ನ ಕೇಳೋದಕ್ಕೆ ಹೋಗಿ, ಅಂದ್ರೆ ನಿರ್ದೇಯತ್ವ ಅಂತ ಅಂದ್ರೆ ದೇವತೆಗಳ ಸಂಹಾರ ಅಂತ ಅಂದ್ಬಿಟ್ಟು, ದೇವತೆಗಳ ನಾಶ ಅಂತ ಅಂದ್ಬಿಟ್ಟು ಅದನ್ನ ಕೇಳೋದಕ್ಕೆ ಹೋಗಿ ನಿದ್ರಾವತ್ವವನ್ನ ಕೇಳ್ತಾನೆ, ಅಂದ್ರೆ ಯಾವಾಗ್ಲೂ ಕೂಡ ಮಲಗಿರೋ ಅಂತಹ ಆಶೀರ್ವಾದ. ಹಾಗಾಗಿ ಬ್ರಹ್ಮದೇವ ಇದೇ ಒಂದು ಒಳ್ಳೆ ಚಾನ್ಸ್ ಅಂತ ಅಂದ್ಬಿಟ್ಟು ಕುಂಭಕರ್ಣನಿಗೆ ತಥಾಸ್ತು ಅಂತ ಅಂದ್ಬಿಟ್ಟು ಮಾಯ ಆಗ್ಬಿಡ್ತಾರೆ. ಆಗ ಅವನಿಗೆ ಒಂಥರ ಗೊಂದಲ ಆಗ್ಬಿಡುತ್ತೆ, ಏನಿದು ನಾನು ಈ ತರ ಮಾತಾಡ್ಬಿಟ್ನಲ್ಲ, ಈ ತರ ಕೇಳ್ಬಿಟ್ನಲ್ಲ ಅಂತ ಅಂದ್ಬಿಟ್ಟು ಗೊಂದಲ ಆದಾಗ ರಾವಣನ ಬಳಿ ಹೋಗಿ ಅವನು ಈ ತರ ಎಲ್ಲ ಆಗೋಯ್ತು ಅಂತ ಅಂದ್ಬಿಟ್ಟು ಹೇಳ್ತಾನಂತೆ. ರಾವಣ ಆಗ ಬ್ರಹ್ಮದೇವನನ್ನ ಪ್ರಾರ್ಥನೆ ಮಾಡಿ ಕೇಳಿದಾಗ ಆಗ ಬ್ರಹ್ಮದೇವ ಹೇಳ್ತಾರಂತೆ, 6 ತಿಂಗಳು ನಿದ್ರಾವಸ್ಥೆಯಲ್ಲಿ ಇರಬೇಕು, ಮತ್ತೆ ಅವನು ಆಹಾರವನ್ನ ಸೇವಿಸಿದ ತಕ್ಷಣ ಅವನು ತೃಪ್ತಿಯಾದಾಗ ಅವನು ಮತ್ತೆ ನಿದ್ರಾವಸ್ಥೆಗೆ ಹೋಗ್ಬೇಕು ಅಂತ ಅಂದ್ಬಿಟ್ಟು ಈಗ ವರ ಕೊಡ್ತಾರಂತೆ. ಸೊ ಹಾಗಾಗಿ ಅವನು ಯಾವಾಗ್ಲೂ ಕೂಡ ನಿದ್ದೆ ಅಂತ ಅಂದ್ಬಿಟ್ಟು ನಿದ್ದೆ ಮಾಡ್ತಾನೆ ಇರ್ತಾನೆ. ಅದೊಂದು ವಿಚಾರ ಅಂತಾನೆ ಹೇಳ್ಬೋದು. ಕುಂಭಕರ್ಣ ಅಂತ ಅಂದ್ಬಿಟ್ಟು ಯಾಕೆ ಕರೀತಾರೆ, ಅವನು ಯಾವಾಗ್ಲೂ ಕೂಡ ಯಾಕೆ ನಿದ್ದೆ ಮಾಡ್ತಾನೆ ಅಂತಂದ್ರೆ ಇದೇ ರೀಸನ್. ಕುಂಭಕರ್ಣನ ಸಾವು ಹೇಗಾಗುತ್ತೆ ಗೊತ್ತಾ? ಸೀತಾದೇವಿಯನ್ನ ರಾವಣ ಅಪಹರಿಸಿಕೊಂಡು ಹೋಗಿರ್ತಾನೆ ತನ್ನ ಶ್ರೀಲಂಕಾಗೆ. ಆ ಸಮಯದಲ್ಲಿ ರಾಮ ಮತ್ತು ಲಕ್ಷ್ಮಣ ವಾನರ ಸೇನೆ ಅಂದ್ರೆ ಕಪಿಸೇನೆಯನ್ನ ಕರ್ಕೊಂಡೋಗಿ ಅಲ್ಲಿ ರಾಮ ಸೇತುವೆಯನ್ನ ಕಟ್ಟಿ ಮತ್ತೆ ಹೋಗಿ ಅಲ್ಲಿ ಯುದ್ಧಕ್ಕೆ ಇಳಿತಾರೆ. ಆ ಸಮಯದಲ್ಲಿ ರಾವಣ ಯುದ್ಧ ಇನ್ನೇನು ಆಗೋದೇ ಇಲ್ಲ ನನ್ನ ಕೈಲಿ ಗೆಲ್ಲೋದಕ್ಕೆ ಅಂತ ಅಂದ್ಬಿಟ್ಟು ಹಿಂಜರಿಕೆಯಿಂದ ಕುಂಭಕರ್ಣನನ್ನ ಎಬ್ಸೋದಕ್ಕೆ ತಯಾರಿ ಮಾಡ್ಕೊಳ್ತಾನೆ. ಕುಂಭಕರ್ಣ ಆಗಾಗ್ಲೇ ಮಲ್ಗಿ ಅಂದ್ರೆ ತನ್ನ 6 ತಿಂಗಳ ನಿದ್ದೆಯನ್ನ ಮುಗಿಸಿ
ಮತ್ತೆ ಇನ್ನೊಂದ್ಸಲ ಊಟ ಎಲ್ಲ ಮುಗಿಸಿ ಮತ್ತೆ ತೃಪ್ತಿಗೊಂಡು ಮತ್ತೆ ನಿದ್ದೆಗೆ ಹೋದಾಗ ಮತ್ತೆ ಮಲಗಿ 9 ದಿನಗಳಾಗಿರುತ್ತೆ ಅಷ್ಟೇ. ಕುಂಭಕರ್ಣನನ್ನ ಎಬ್ಬಿಸೋದಕ್ಕೆ ರಾವಣಾಸುರ ತನ್ನ ಮಂತ್ರಿಗಳನ್ನ ಪ್ರಜೆಗಳನ್ನ ಎಲ್ಲ ಕಳಿಸ್ತಾನೆ. ಆ ಸಮಯದಲ್ಲಿ ಕುಂಭಕರ್ಣ ಅಂದ್ರೆ ಮೈ ಮೇಲೆ ಪ್ರಜ್ಞೆನೇ ಇಲ್ಲದೆ ಇರೋ ಹಾಗೆ ಮಲಗಿರ್ತಾನೆ. ಮಲಗಿ ಇನ್ನ 9 ದಿನ ಆಗಿರುತ್ತೆ. ಆದ್ರೂ ಅವನು ತುಂಬಾ ಜೋರಾಗಿ ಗೊರಕೆ ಹೊಡಿತಾ ಇದ್ದ. ಏನಪ್ಪಾ ಅಂದ್ರೆ ಅವನು ಉಸಿರಾಟದ ರಭಸದಿಂದ ಅಲ್ಲಿಗೆ ಹೋದಂತಹ ಸೈನಿಕರೆಲ್ಲ ಅವನ ಹತ್ರ ಹೋಗಿ ಮತ್ತೆ ಹಿಂದೆ ವಾಪಸ್ ಬರೋ ಅಷ್ಟು ಉಸಿರಾಡ್ತಾ ಇದ್ದ, ಜೋರಾಗಿ ಉಸಿರಾಡ್ತಾ ಇದ್ದ ಅಂತಾನೆ ಹೇಳ್ಬೋದು. ಅವನಿಗೆ ಎಬ್ಬಿಸೋದಕ್ಕೆ ಕಿವಿ ಹತ್ರ ಹೋಗಿ ಹಲವಾರು ವಾದ್ಯಗಳನ್ನ ನುಡಿಸಿದ್ರು ಕೂಡ ಶ್ರೀಲಂಕಾದಲ್ಲಿ ಅಂದ್ರೆ ಲಂಕೆಯಲ್ಲಿ ಏನೋ ಒಂದು ಭೂಕಂಪನೆ ಆಯ್ತೇನೋ ಅನ್ನೋಷ್ಟು ದೊಡ್ಡದಾಗಿ ಸೌಂಡ್ ಮಾಡಿದ್ರು ಕೂಡ ಅವನಿಗೆ ಎಚ್ಚರನೇ ಆಗೋದಿಲ್ಲ. ಅವನ ಮೇಲೆ ಆನೆಗಳನ್ನೆಲ್ಲ ಓಡಾಡಿಸಿದ್ರು ಕೂಡ, ಆನೆಗಳಿಂದ ಉರುಳಿಸಿದ್ರು ಕೂಡ ಅವನಿಗೆ ಎಚ್ಚರ ಆಗೋದಿಲ್ಲ. ಅವನ ಮೂಗಿನಲ್ಲಿ ಕಿವಿಯಲ್ಲಿ ನೀರನ್ನ ಹಾಕಿದ್ರು, ಮೈ ಮೇಲೆ ನೀರನ್ನ ಹಾಕಿದ್ರು ಎಚ್ಚರ ಆಗ್ತಾ ಇರಲಿಲ್ಲ. ಮತ್ತೆ ಅವನಿಗೆ ವಿಧ ವಿಧವಾದಂತ ಬೇರೆ ಬೇರೆ ಆಯುಧಗಳಿಂದ ಚುಚ್ಚಿದ್ರು ಕೂಡ ಎಚ್ಚರ ಆಗ್ತಾ ಇರ್ಲಿಲ್ವಂತೆ, ಅಷ್ಟು ನಿದ್ದೆ ಮಾಡ್ತಾ ಇದ್ನಂತೆ. ಕೊನೆಗೆ ಒಂದು ಉಪಾಯ ಮಾಡದ್ನಂತೆ. ಏನಪ್ಪಾ ಅಂದ್ರೆ ರಾವಣನಿಗೆ ಗೊತ್ತಿರುತ್ತಲ್ಲ ನನ್ನ ತಮ್ಮನಿಗೆ ಏನು ಅಂತ ಅಂದ್ಬಿಟ್ಟು ಏನ್ ಮಾಡಿದ್ರೆ ಎದ್ದೇಳ್ತಾನೆ ಅಂತ ಅಂದ್ಬಿಟ್ಟು ಬಗೆ ಬಗೆಯ ಭೋಜನ ಅಂದ್ರೆ ಸಾವಿರಾರು ಜನ ತಿನ್ನುವಷ್ಟು ಊಟನ ತಗೊಂಡೋಗಿ ಅವನ ಸುತ್ತಲೂ ಇಡ್ತಾರಂತೆ. ಆ ವಾಸನೆಯಿಂದ ಸ್ವಲ್ಪ ಅತ್ತ ಇತ್ತ ಅಳ್ಳಾಡಿ ಎದ್ದೇಳ್ತಾನಂತೆ. ಎದ್ದು ಆ ಊಟವನ್ನೆಲ್ಲ ಮಾಡಿ ನನ್ನನ್ನು ಎಬ್ಸಿದ್ದ ಉದ್ದೇಶ ಆದ್ರೂ ಏನು ಅಂತ ಕೇಳ್ತಾನಂತೆ. ಆಗ ಹೇಳ್ತಾನಂತೆ ರಾವಣ, ಈ ತರ ರಾಮನ್ ಜೊತೆ ಯುದ್ಧ ನಡೀತಾ ಇದೆ, ಈ ತರ ಆಗ್ಬಿಟ್ಟಿದೆ ಅಂತ ಅಂದ್ಬಿಟ್ಟು ಹೇಳ್ತಾನಂತೆ. ಕುಂಭಕರ್ಣ ಹೇಳ್ತಾನಂತೆ, ಬೇಡ, ಈ ಯುದ್ಧ ಸರಿಯಲ್ಲ, ಬೇರೆಯವರನ್ನ ಹೆಂಡತಿನ ತಗೊಂಡ್ ಬಂದು ನಾವು ಇಲ್ಲಿ ಇಟ್ಕೊಳ್ಳೋದು ಒಳ್ಳೇದಲ್ಲ. ನೀನು ಬೇರೆ ಬೇರೆ ಎಲ್ಲ ಕೆಲಸ ಮಾಡಿದ್ರು ಏನೋ ಪರವಾಗಿಲ್ಲ, ನನ್ನಣ್ಣ ಅಂತ ಅಂದ್ಬಿಟ್ಟು ನಾನು ಇದ್ ಮಾಡ್ತಿದ್ದೆ, ಈ ಕೆಲಸ ಸರಿಯಲ್ಲ, ಬೇರೆಯವರ ಹೆಂಡತಿಯನ್ನ ಕರ್ಕೊಂಡು ಬಂದು ಇಲ್ಲಿ ಇಟ್ಕೊಂಡಿರೋದು ಸರಿಯಲ್ಲ ಅಂತ ಅಂದ್ಬಿಟ್ಟು ತಿಳಿಸೋದಕ್ಕೆ ಪ್ರಯತ್ನ ಪಡ್ತಾನೆ. ಆದ್ರೆ ರಾವಣನಿಗೆ ಮದವೇರಿದ ಆನೆ ತರ ಮೊದ್ಲೇ ರಾವಣನ ಅಂತ್ಯ ಹತ್ರಕ್ಕೆ ಬರ್ತಾ ಇತ್ತಲ್ಲ, ಹಾಗಾಗಿ ಕುಂಭಕರ್ಣನ ಮಾತು ಕಿವಿಗೆ ಹಾಕೊಳ್ದಲೆ ಪರವಾಗಿಲ್ಲ ಅಂತ ಅಂದ್ಬಿಟ್ಟು ಒಂಥರ ನೆಗ್ಲೆಕ್ಟ್ ಆಗಿ ಮಾತಾಡ್ತಾನೆ. ಆದ್ರೆ ತನ್ನ ಅಣ್ಣನ ಮಾತನ್ನು ಮೀರ್ಬಾರ್ದು ಅಂತ ಅಂದ್ಬಿಟ್ಟು ಯುದ್ಧ ಭೂಮಿಗೆ ಕುಂಭಕರ್ಣ ಬರ್ತಾನೆ. ಅವ್ನು ಮೊದ್ಲೇ ಕಪಿಸೇನೆ ಅಂತಂದ್ರೆ ಇಷ್ಟೇ ಇರುತ್ತೆ, ಇನ್ನು ದೊಡ್ಡದಾದ ದೇಹ ಬರ್ತಾ ಇದೆ ಅಂತಂದ್ರೆ ಯಾರಿಗ್ ತಾನೇ ಭಯ ಆಗೋದಿಲ್ಲ. ಹಾಗಾಗಿ ವಾನರ ಸೇನೆ ಪೂರ್ತಿ ಎದ್ರುಕೊಂಡು ಹಿಂದೆ ಹೋಗುತ್ತಂತೆ. ಆಗ ಸುಗ್ರೀವ ಎಷ್ಟು ಧೈರ್ಯ ತುಂಬಿ ಬನ್ನಿ ಯುದ್ಧ ಮಾಡೋಣ, ಈ ತರ ಯುದ್ಧದಲ್ಲಿ ಅರ್ಧದಲ್ಲಿ ಹೋಗ್ಬಾರ್ದು ಅಂತ ಅಂದ್ಬಿಟ್ಟು ಧೈರ್ಯ ತುಂಬಿ ಸುಗ್ರೀವ ಬರ್ತಾನಂತೆ ಮುಂದೆ. ಆಗ ಸುಗ್ರೀವನನ್ನು ಕೂಡ ಕಾಲಲ್ಲಿ ತುಳಿದ್ ಬಿಡ್ತಾನಂತೆ. ಆದ್ರೆ ಸುಗ್ರೀವ ಬಚಾವಾಗಿ ಬರ್ತಾನಂತೆ. ಆಗ ನಮ್ಮ ಹನುಮ ಗೊತ್ತಲ್ಲ, ಹನುಮ ಏನು ಅಂತ ಅಂದ್ಬಿಟ್ಟು ಇಷ್ಟು ಆದ್ರೂ ಆಗ್ತಾನೆ, ಇಷ್ಟು ದೊಡ್ಡದಾಗೂ ಕೂಡ ಆಗ್ತಾನೆ ನಮ್ಮ ಹನುಮ. ಅಷ್ಟು ಶಕ್ತಿ ಇಲ್ಲ ನಮ್ಮ ಹನುಮ. ಹಾಗಾಗಿ ಕುಂಭಕರ್ಣನ ಗಾತ್ರ ಎಷ್ಟಿರುತ್ತೋ ಅಷ್ಟು ದೊಡ್ಡದಾಗಿ ಬೆಳೆದು ಯುದ್ಧವನ್ನ ಮಾಡ್ತಾನಂತೆ. ಆದ್ರೆ ಇಲ್ಲಿ ಸೋಲಿಲ್ಲ, ಆಂಜನೇಯನ ಜೊತೆ ಸೋಲಿಲ್ಲ ಅಂತ ಅರ್ಥ. ಕುಂಭಕರ್ಣ ರಾಮನನ್ನ ಲಂಕೆಗೆ ತಗೊಂಡೋಗ್ಬಿಡೋಣ ಅಂತ ಅಂದ್ಬಿಟ್ಟು ರಾಮನ ಕಡೆ ಬರ್ತಾ ಇರ್ತಾನಂತೆ. ಅದನ್ನು ನೋಡಿದ ರಾಮ ಮೊದಲನೇದಾಗಿ ತನ್ನಲ್ಲಿರೋ ಅಂತಹ ಬಾಣಗಳನ್ನೆಲ್ಲ ಬಿಡ್ತಾನಂತೆ. ಏನು ಕೂಡ ಅವನಿಗೆ ಸ್ವಲ್ಪನೂ ಕೂಡ ನೋವಾಗೋದಿಲ್ಲ ಅಂತೆ. ಮೊದ್ಲೇ ಅವನು ದೊಡ್ಡದಾದ ದೇಹ ಹೊಂದಿರೋನು, ಸಣ್ಣದಾಗಿ ಇರ್ಬೇಕು ಹಚ್ಚಿದಾಗ ಆಗುತ್ತೆ ಅಷ್ಟೇ. ಹಾಗಾಗಿ ಅವನು ಏನು ಕೂಡ ಆಗಿಲ್ಲ ಅಂತ ಅಂದ್ಬಿಟ್ಟು ರಾಮನ ಕಡೆಗೆ ಬರ್ತಾನೆ ಇರ್ತಾನೆ. ಏನಪ್ಪಾ ಅಂದ್ರೆ ಅಲ್ಲಿ ಕೈಗೆ ಸಿಕ್ಕೋರ್ನ ಕಾಲಿಗೆ ಸಿಕ್ಕೋರ್ನ ಕೆಲವು ಕಪಿಗಳನ್ನ ನುಂಗ್ತಾ ಕಾಲಿಗೆ ತುಳ್ಕೊಂಡು ಬರ್ತಾನೆ ಇರ್ತಾನಂತೆ. ಅದನ್ನ ನೋಡಿದ ರಾಮ ವಾಯುವ್ಯಾಸ್ತ್ರವನ್ನ ಉಪಯೋಗಿಸಿ ಬಲಗೈಯನ್ನ ಕಟ್ ಮಾಡ್ಬಿಡ್ತಾನೆ. ಆದ್ರೂ ಕೂಡ ಏನು ಆಗೇ ಇಲ್ಲ ಅಂತ ಅಂದ್ಬಿಟ್ಟು ರಾಮನ ಕಡೆ ಬರ್ತಾನೆ ಇರ್ತಾನೆ. ಯುದ್ಧವನ್ನ ಬಿಡ್ಬಾರ್ದು, ಸೋಲ್ಬಾರ್ದು ನಾನು ಅಂತ ಅಂದ್ಬಿಟ್ಟು. ಆಗ ರಾಮ ಮತ್ತೆ ಇನ್ನೊಂದು ಅಸ್ತ್ರ ಅಂದ್ರೆ ಐಂದ್ರಾಸ್ತ್ರವನ್ನ ಯೂಸ್ ಮಾಡಿ ಎಡಗೈಯನ್ನ ಕಟ್ ಮಾಡ್ತಾನೆ. ಆದ್ರೂ ಕೂಡ ಅವನಿಗೆ ಭಯ ಇರೋದಿಲ್ಲ ನೋಡಿ. ಅವನ 2 ಕೈಗಳನ್ನ ಕಟ್ ಮಾಡಿದ್ರು ಕೂಡ ಅವನು ರಾಮನನ್ನ ನುಂಗ್ಬೇಕು ಅನ್ನೋ ಉದ್ದೇಶದಿಂದ ಅವನು ಮುಂದೆ ಬರ್ತಾನೆ ಇರ್ತಾನೆ. ಹಾಗಾಗಿ ಐಂದ್ರಾಸ್ತ್ರವನ್ನ ಯೂಸ್ ಮಾಡಿ ಮತ್ತೆ ಇನ್ನೊಂದ್ಸಲ ಕುತ್ತಿಗೆಯನ್ನ ಕಟ್ ಮಾಡ್ಬಿಡ್ತಾನೆ. ಆಗ ಕುಂಭಕರ್ಣ ಮಹಾವಿಷ್ಣುವಾದ ರಾಮನ ದೈವತ್ವವನ್ನ ಒಪ್ಕೊಂಡು ಕ್ಷಮಿಸಿ ಅಂತ ಅಂದ್ಬಿಟ್ಟು ಕೇಳ್ಬಿಟ್ಟು ಹೇಳ್ತಾರಂತೆ, ನನಗೆ ಈ ಯುದ್ಧ ಮಾಡಬೇಕು ಅನ್ನೋ ಉದ್ದೇಶ ಇರಲಿಲ್ಲ, ನನ್ನ ಅಣ್ಣ ರಾವಣನ ಆಜ್ಞೆಯಂತೆ ನಾನು ಬಂದು ಇಲ್ಲಿ ಯುದ್ಧ ಮಾಡಿದ್ದೇನೆ ಅಂತ ಅಂದ್ಬಿಟ್ಟು ಹೇಳ್ತಾನಂತೆ. ಸೊ ಇದು ಕುಂಭಕರ್ಣನ ಸ್ಟೋರಿ. ಅವನು ಪರಾಕ್ರಮಿನೂ ಹೌದು, ರಾಕ್ಷಸನೂ ಹೌದು, ಒಳ್ಳೆ ಮನುಷ್ಯ ಕೂಡ ಹೌದು. ಅವನಲ್ಲೂ ಕೂಡ ಮಾನವೀಯತೆ ಇತ್ತು. ಯಾವಾಗ ಗೊತ್ತಾಗುತ್ತೆ ಅಂದ್ರೆ ಸೀತಾಮಾತೆ ಪರರ ಹೆಂಡತಿ, ಅವಳನ್ನ ಕಳಿಸ್ಕೊಡಿ ಅಂತ ಅಂದ್ಬಿಟ್ಟು ರಾವಣನ ಹತ್ರ ವಾದ ಮಾಡಿದಾಗ ಅಲ್ಲಿ ಅವನಲ್ಲಿ ಮಾನವೀಯತೆ ಅನ್ನೋದು ಕಾಣಿಸುತ್ತೆ. ಅವನಲ್ಲಿ ರಾಕ್ಷಸತ್ವ ಯಾವಾಗ ಕಾಣಿಸುತ್ತೆ ಅಂದ್ರೆ
ಕಣ್ಣಿಗೆ ಕಾಣಿಸುವಂತಹ ಜೀವಿಗಳನ್ನೆಲ್ಲ ತಿಂತಾನಲ್ಲ, ಆಗ ಅವನಲ್ಲಿ ರಾಕ್ಷಸತ್ವ ಅನ್ನೋದು ಕಾಣಿಸುತ್ತೆ. ಅವನಲ್ಲಿ ದುರಹಂಕಾರ ಯಾವಾಗ ಕಾಣಿಸುತ್ತೆ ಅಂದ್ರೆ ಇಂದ್ರದೇವನನ್ನೇ ಅಟ್ಟಾಡಿಸ್ಕೊಂಡು ಹೊಡಿತಾನಲ್ಲ, ಆವಾಗ ದುರಹಂಕಾರ ಅಂದ್ರೆ ಅಹಂಕಾರ ಅನ್ನೋದು ಕಾಣಿಸುತ್ತೆ. ಸೊ ಗೈಸ್, ನೋಡಿದ್ರಲ್ಲ, ಇದು ಇವತ್ತಿನ ಸ್ಟೋರಿ, ಕುಂಭಕರ್ಣನ ಸ್ಟೋರಿ. ಹೇಗಿತ್ತು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಕುಂಭಕರ್ಣನ ಸ್ಟೋರಿಯನ್ನ ಯಾರಿಗೆ ಗೊತ್ತಿಲ್ಲ ಅವ್ರಿಗೂ ಕೂಡ ಶೇರ್ ಮಾಡಿ ಅಂತ ಕೇಳ್ಕೊಳ್ತಾ, ಮತ್ತೆ ಇನ್ನೊಂದು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ನಮಸ್ಕಾರ.